ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಗುಡ್ಡೆಗಳಿದೆ ಅಂತ. ಸೊ ಇಲ್ಲಿ ಫಂಕ್ಷನ್ ಇದೆ ಅಂದ್ರೆ ಇದು ಭೂತ ಕೋಲ ಅಂತ ಹೇಳ್ತೀವಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಸೊ ಗೈಸ್, ನಾನಿವತ್ತು ನನ್ನ ಅತ್ತಿಗೆ ಮನೆಯಲ್ಲಿದ್ದೀನಿ. ಅತ್ತಿಗೆ ಅಂದ್ರೆ ನನ್ನ ಹಸ್ಬೆಂಡ್ ಅವರ ತಂಗಿ ಮನೆಯಲ್ಲಿ. ಸೊ ಇಲ್ಲಿ ಫಂಕ್ಷನ್ ಇದೆ ಅಂದ್ರೆ ಇದು ಭೂತ ಕೋಲ ಅಂತ ಹೇಳ್ತೀವಲ್ಲ. ಸೊ ಆ ಫಂಕ್ಷನ್ ಇದೆ ಇವತ್ತು. ಸೊ ಅದಕ್ಕೆ ಅಂತ ಬಂದಿದ್ದೀವಿ. ಸೊ ಈ ಪ್ಲೇಸ್ ಅಂತೂ ಸಖತ್ತಾಗಿದೆ. ಫುಲ್ ಸುತ್ತಮುತ್ತ ಎಲ್ಲ ಕಾಡೇ ಇದೆ. ನಾನು ನಿಮಗೆ ಫುಲ್ ತೋರಿಸ್ತೀನಿ ಹೇಗಿದೆ ಅಂತ ಪ್ಲೇಸು. ಸೊ ಟೈಮ್ ಬಂದೀಗ 6 ಗಂಟೆ ಆಯಿತು. ಸೊ ಭೂತ ಕೋಲ ಇದೆ. ಸೊ ನಿಮಗೆ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ದಕ್ಷಿಣ ಕನ್ನಡದಲ್ಲಿ ಭೂತ ಕೋಲ ಎಲ್ಲ ತುಂಬ ಫೇಮಸ್, ಅದು ಗೊತ್ತಿರುತ್ತೆ. ಸೊ ಇವತ್ತಾದ್ರೆ ನಾನು ಆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದಕ್ಕೆ ನನ್ನ ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ನನ್ನ ವಿಡಿಯೋಗಳಿಗೆ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಹಾಗಾದರೆ ನಾನು ನೆಕ್ಸ್ಟ್ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ನೋಟಿಫಿಕೇಶನ್ಸ್ಗಳು ಬರುತ್ತೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ ಗುಡ್ಡದ ಕುದರ ಇರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಗುಡ್ಡೆಗಳಿದೆ ಅಂತ ನೋಡಿ, ಕ್ಲಿಯರ್ ಆಗಿ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಬಂದು ವೀಳ್ಯದೆಳೆ ಅಂತ ಹೇಳ್ತೀವಲ್ಲ, ಸೊ ಅದರ ಚಪ್ಪರ ಇದು. ಸೊ ಇಲ್ಲಿ ನೋಡ್ಬೋದು, ನಿಮಗೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇದು ಬಂದು ಭೂತ ದೈವಗಳ ಸ್ಥಾನ, ಇದು ಅಂದರೆ ಗುಡಿ ಅಂತ ಹೇಳ್ತೀವಲ್ಲ. ಈಗೇನು ಶುರು ಆಗಬೇಕಷ್ಟೇ. ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆದು ಏನು ಪೂಜೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇನ್ನೂ ಸ್ಟಾರ್ಟ್ ಆಗುತ್ತೆ. ಸೊ ಲೈಟಿಂಗ್ಸ್ ಅಂತೂ ಸಖತ್ತಾಗಿದೆ. ಸೊ ಇಲ್ಲಿ ದೂರದಿಂದ ನೋಡ್ತಾ ಇರ್ಬೋದು. ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಹಾಡೆಲ್ಲ ತುಂಬ ಚೆನ್ನಾಗಿರೋ ಹಾಡೆಲ್ಲ ಹಾಕಿದ್ದಾರೆ. ಸೊ ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಹೃದಯ ಒಂದು ವೈಟ್ ಕಲರ್ ಚೇರಲ್ಲಿ ಕೂತ್ಕೊಂಡಿದ್ದಾಳೆ, ಅದೇ ಆಗಬೇಕಂತೆ ಅವಳಿಗೆ. ಗೆಸ್ಟ್ ಎಲ್ಲ ಬಂದ್ರಿ ಅಂತ ಹೇಳಿ ವೈಟ್ ಕಲರ್ ಚೇರ್ ಎಲ್ಲ ಇಟ್ಟಿದ್ರು. ಸೊ ತುಂಬಾ ಚೆನ್ನಾಗಿದೆ. ಮುದ್ದು ಮಾಣಿಕವೇ ತೋಳನ್ನಾಡೈ, ತೋಳು 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 ರಂಗ, ತೋಳು ರಂಗ ತೋಳನ್ನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಈಗ ನಾವು ಅಡುಗೆ ಮನೆಗೆ ಬಂದಿದ್ದೀವಿ. ಇಲ್ಲಿ ದೋಸೆ ಮಾಡ್ತಾ ಇದ್ದಾರೆ ಅತ್ತೆ. ಅದು ದೋಸೆ ಮಾಡೋದು ನೋಡಿ, ಕಾವಲಿ ನೋಡಿ, ಅದಕ್ಕೇನೋ ಒಂದು ಹೇಳ್ತಾರೆ, ಏನೋ ಒಂದು ಕಲ್ಲು ಅಂತ ಏನೋ ಬರುತ್ತೆ ಅದರದ್ದು, ನಂಗೆ ಮರ್ತೋಗಿದೆ ಹೆಸರು ಈಗ. ಎಲ್ಲರೂ ಇದ್ದೀವಿ ಇಲ್ಲಿ. ನನ್ನ ಅಮ್ಮ ಕೂಡ ಇದ್ದಾರೆ, ಅತ್ತೆ ಕೂಡ ಇದ್ದಾರೆ. ಸೊ ನನ್ನ ಹಿಂದೆ ನೋಡ್ತಾ ಇರ್ಬೋದು, ಅತ್ತೆ ಇದ್ದಾರೆ. ಈ ಕಡೆ ಸೈಡಲ್ಲಿ ಅಮ್ಮ ಇದ್ದಾರೆ. ಹಾಗೆ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇರುವಾಗ ಈ ಬೆಕ್ಕು ಮರಿಗಳನ್ನ ನೋಡಿದೆ. ತುಂಬ ಅಂದರೆ ತುಂಬಾ ಕ್ಯೂಟಾಗಿತ್ತು. 1 2 ಇಲ್ಲೊಂದು ನೋಡಿ 3 ಬೆಕ್ಕು ಮರಿಗಳಿದೆ.
ಈ ಮ್ಯೂಸಿಷಿಯನ್ ಅಂತೂ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ಸಖತ್ತಾಗಿ ನುಡಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಇವರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಹುಡುಗಿಯರ ಗ್ಯಾಂಗ್ ಇದೆ ನೋಡಿ. ಇಲ್ಲಿ ಇವಳ ಹೆಸರು ಪ್ರತೀಕ್ಷಿತಾ, ಧನ್ಯ, ವೇಗ, ಆತ್ಮಿ, ಚೈತ್ರ, ಪ್ರಜ್ಞಾ, ಯಕ್ಷಿತಾ. ಇದೊಂದು ಮುಸುಂಬಿ ಕದ್ದಿಕೊಂಡು ಬಂದಿದ್ದಾರೆ ಇಲ್ಲಿ. ಇದು ಚಿಚ್ಚುಪುಳಿ, ಮುಸುಂಬಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ, ತುಂಬಾನೇ ನಾಯ್ಸ್ ಇದೆ. ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಫಂಕ್ಷನ್ ಸ್ಟಾರ್ಟ್ ಆಗ್ಬೇಕಷ್ಟೇ, ಅಂದ್ರೆ ನೇಮ್ ಏನು ಸ್ಟಾರ್ಟ್ ಆಗ್ಬೇಕಷ್ಟೇ. ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಈಗ. ನೋಡಿ ಇವ್ರದ್ದು ಫೋಟೋ ಸೆಷನ್ಸ್ ಎಲ್ಲ. ಇವರು ನನ್ನ ಅತ್ತಿಗೆ, ನೀವು ನೋಡಿರ್ತೀರ ನನ್ನ ವ್ಲಾಗ್ಸಲ್ಲಿ. ಸೊ ಇವ್ರ ಮನೇಲೀಗ ಕೋಲಾ ನೇಮ ಎಲ್ಲ ಆಗ್ತಾ ಇರೋದು. ಇಲ್ಲಿ ಬಂದು ಈಗ ಕಲ್ಲುಟ್ಟಿ ಮತ್ತು ಕಲ್ಕುಡ ದೈವಗಳದ್ದು ನೇಮ ಆಗ್ತಾ ಇದೆ. ಈಗ ಶುರು ಆಗಿದೆ, ನೋಡ್ತಾ ಇರ್ಬೋದು ನಿಮಗಿಲ್ಲಿ. ಈಗ ಬಂದವರು ಮನೆ ಮುಂದೆ ನೋಡ್ತಿರ್ಬೋದು, ಮೆಟ್ಲಲ್ಲಿ ಕೂತು ಪ್ರಾರ್ಥನೆ ಮಾಡಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದರೆ ಮನೆಯವರಿಗೆ.
ಸಿಂಗಾರ ನೇಮೋತ್ಸವ ಜತ್ತಿ ಬಿದ್ದಾಡ್ತಾರೆ ಆಯಾ ನ್ಯಾಯ ಚಿನ್ನ ಬಣ್ಣ ತುಂಬಿದೆ ಜಗತ್ತಿಡು ಪುಟ್ಟಿನ ಚಿತ್ತಿನ ಮಾನವೇ ತಪ್ಪು ಮಲ್ತಿ ಎಂದು ಪಂಡ್ರೆ ದಾದಾನಲ ತಪ್ಪತ್ತುಂಡ ಗ್ರಾಮದೇವರ ದೂದು ಅವೇ ಪ್ರಕಾರ ಸಂಸಾರದ ಹಳಾವಳಿತ್ತು ನವೀನಿಕೊಂಡು ಬಂದು ಲೆಚ್ಚ ತೀರ್ಮಾನ ಮಲ್ಪಾದು ಸಂಸಾರವನ್ನು ಏಳಿಗೆ ಮಲ್ಪ ನಾವಿಲ್ಲಿ ಅಂಗಣದಲ್ಲಿ ಕೂತೆ ನೋಡ್ತಾ ಇದ್ದೀವಿ. ಹೃದಯ ಅಂತೂ ತುಂಬಾ ಗಲಾಟೆ ಮಾಡ್ತಾ ಇದ್ಲು. ಇಲ್ಲಿಂದಾನೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದಕ್ಕೆ ನಾವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಗಂಟೆ ಬಂದು 12:30 ಆಗ್ತಾ ಬಂತು. ಹೃದಯನಿಗಂತೂ ನಿದ್ದೆನೇ ಬಂದಿಲ್ಲ. ತುಂಬಾ ಟ್ರೈ ಮಾಡಿದೆ ಮಲಗಿಸೋದಕ್ಕೆ ಅಂತ ಅವಳಿಗೆ. ಬಟ್ ಇದೆಲ್ಲ ಶಬ್ದಗಳೆಲ್ಲ ಕೇಳ್ತಾ ಇದೆಲ್ಲ, ಅವಳಿಗೆ ನಿದ್ದೆನೇ ಬಂದಿಲ್ಲ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಐಟಮ್ಸ್ಗಳೆಲ್ಲ ಇತ್ತು. ನಾವು ಊಟ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಪಾಕಶಾಲೆ. ನಾವು ಊಟ ಎಲ್ಲ ಆದಮೇಲೆ ಹೊರಟ್ವಿ. ನಾವು 1 ಗಂಟೆಗೆಲ್ಲ ಹೊರಟು ಬಂದಿದ್ದೀವಿ. 4 ಗಂಟೆನ ಆಗಿದೆ ಕಂಪ್ಲೀಟಾಗಿ ಮುಗಿಯುವಾಗ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಲಿ. ತನಕ ಬಾಯ್ ಬಾಯ್, ಟೇಕ್ ಕೇರ್.